ವಿಷನ್ ಕುಡ್ಲ ವತಿಯಿಂದ ಮಂಗಳೂರಿನಲ್ಲಿ ಕೆರಿಯರ್ ಗೈಡ್ಲೈನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ವೃತ್ತಿ ಮಾರ್ಗದರ್ಶಿ ಕುರಿತು ಉಪನ್ಯಾಸ ನೀಡಲಾಯಿತು. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಸಮಾಜಮುಖಿ ಉದ್ದೇಶವನ್ನ ಇಟ್ಟುಕೊಂಡು ಸಮಾನ ಮನಸ್ಕರು ಆರಂಭಿಸಿರುವ ಸಂಸ್ಥೆಗೆ ವಿಷನ್ ಕುಡ್ಲ 2 ವರ್ಷಗಳ ಹಿಂದೆ ಆರಂಭಗೊಂಡ ಸಂಸ್ಥೆ ಹಲವಾರು ಸಮಾಜಮುಖಿ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಇದೀಗ ಮಂಗಳೂರಿನ ಕಾಬೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಕೆರಿಯರ್ ಗೈಡ್ಲೈನ್ಸ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶೋಭಾ ಅವರು ಚಾಲನೆಯನ್ನ ನೀಡಿದರು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ತಿಳಿಯಪಡಿಸಲು ಇದು ಸಹಕಾರಿಯಾಗಲಿದೆ ಎಂದು ಹೇಳಿದರು. ನಮ್ಮ ಮಕ್ಕಳು ನಮ್ಮ ಹಾಗೆ ಕಷ್ಟಪಡಬಾರದು, ನಮ್ಮಂತ ಕೆಲಸವನ್ನ ಮಾಡಬಾರದು. ಅಂದ್ರೆ ನಮ್ಮಲ್ಲಿರುವ ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರು ಕೂಲಿ ಕಾರ್ಮಿಕರು, ವಿದ್ಯಾಭ್ಯಾಸ ಇಲ್ಲದವರು. ಹಾಗಾಗಿ ಅವರ ಆಸೆ ಏನು ಅಂತಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡೆದು ಮುಂದೆ ಒಳ್ಳೆಯ ಉದ್ಯೋಗವನ್ನ ಪಡೆದು ಒಳ್ಳೆಯ ಜೀವನವನ್ನ ನಡೆಸಬೇಕು. ಹಾಗಾಗಿ ನಾವು ಅವರನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಮುಂದೆ ಏನ್ ಮಾಡಬೇಕು ಅಂತ ಹೇಳುವಂತಹ ವಿಷಯದಲ್ಲಿ ಚಿಂತನೆಯನ್ನ ಮಾಡಲಿಕ್ಕೆ ಇರುವವರು ನಾವೇ ಉಪನ್ಯಾಸಕ ವೃಂದದವರು. ಸೊ ಇದನ್ನು ನಾವು ವರ್ಷ ಪೂರ್ತಿ ಮಾಡ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ವಿಷನ್ ಕುಡ್ಲಾದ ತಂಡದವರು ಬಹಳ ಆಸಕ್ತಿಯಿಂದ ಪ್ರಥಮವಾಗಿ ಮಾಡುವಂತಹ ಈ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ವೃತ್ತಿ ಮಾರ್ಗದರ್ಶಿ ಅವಕಾಶವಾಗಿದೆ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿದೆ ಎಂದು ಕಾಬೂರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ತಾರಾ ಹೇಳಿದರು. ನಮ್ಮ ವಿದ್ಯಾರ್ಥಿಗಳು, ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳಿಗೆ ನಾವು ನಾನಾ ರೀತಿಯ ತರಬೇತಿಯನ್ನು ಕೊಡಬೇಕು. ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾತ್ರ ಅಲ್ಲ, ಉತ್ತಮ ಹುದ್ದೆಗೆ, ಉನ್ನತ ಹುದ್ದೆಗೆ ಏರಿಸುವಂಥ ಒಂದು ಹಲವಾರು ತರಬೇತಿಗಳು ಇದ್ದರೂ ಕೂಡ ಇದುವರೆಗೆ ಯಾವುದೇ ಯಶಸ್ಸು ಕಾಣಲಿಲ್ಲ. ನಮ್ಮ ಮೂಲಕ ಆದರೂ ಈ ಪರಿಸರದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಒಂದು ಹುದ್ದೆಯನ್ನು ಒದಗಿಸಿಕೊಡಬೇಕು ಅಂಥೇಳಿ ನಮ್ಮ ಆಶಯ ಅಂತ ಹೇಳಿದರು. ಸೊ ಅದಕ್ಕಾಗಿ ನನ್ನ ಮಾರ್ಗದರ್ಶನವನ್ನು ಅವರು ಬಯಸಿದರು. ನಮ್ಮಲ್ಲಿ ಬಂದಾಗ ನಾನು ಅವರಿಗೆ ನಮ್ಮ ಪಕ್ಕದಲ್ಲೇ ಇರುವಂಥ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೊದಲು ಒಂದು ತರಬೇತಿ ನೀಡಿ ಅಂತ ಕೇಳಿಕೊಂಡೆ. ಅವರು ಆ್ಯಕ್ಚುಲಿ ಬಂದದ್ದು ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುವ ಉದ್ದೇಶದಿಂದ. ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿರುವ ಮನೋಜ್ ಲೂಯಿಸ್ ಅವರು ಕೆರಿಯರ್ ಗೈಡ್ಲೈನ್ಸ್ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಬೇರೆ ಬೇರೆ ಆಪ್ಸ್ಗಳು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಇದೆ. ಇವತ್ತು ನಾವು ತಮಾಷೆಗೆ ಹೇಳ್ತೇವೆ, ನಮ್ಮ ಬ್ರೈನ್ ಏನಿದೆ, ತಲೆ ಏನಿದೆ, ಅದಕ್ಕೆ ಸಹ ಆಪ್ ಅಲ್ಲಿ ಹೆಸರು ಕೊಡಬೇಕು, ಆವಾಗ ಮಾತ್ರ ಜನರು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾರ. ಒಂದು ಏನಿದೆ, ಶಿಕ್ಷಣ ಇದೆ, ಮಾಡುವವರ ಸಂಖ್ಯೆ ಆಲ್ಮೋಸ್ಟ್ 0 ಇದೆ. That's why the demand for the course is gone down ಅಂತ ನಾವು ಹೇಳ್ತೇವೆ. But remember, employability is one aspect, qualification is another aspect. ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಇವತ್ತಿನ ನನ್ನ ಏನು ಪ್ರೆಸೆಂಟೇಷನ್ ಇದೆ, ಎರಡು ವಿಭಾಗದಲ್ಲಿ ನಾನು ವಿಭಾಜನೆ ಮಾಡ್ತೇನೆ. ಒಂದು ವೃತ್ತಿಯನ್ನು ಯಾವ ತರ ಚೂಸ್ ಮಾಡಬೇಕು, ಎರಡನೇದು ಯಾವ್ದೆಲ್ಲ ವೃತ್ತಿಗಳು ಇದೆ, ಸೈನ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಆರ್ಟ್ಸ್ ತಗೊಳ್ಳಿ, ಈವನ್ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಯಾವ್ದಿದೆ, ಪ್ಯಾರಾಮೆಡಿಕಲ್ ಯಾವ್ದಿದೆ, ಈವನ್ ಸಿವಿಲ್ ಸರ್ವಿಸಸ್ ಯಾವ್ದಿದೆ. ನನ್ನ ಹತ್ರ ಸಮಯ ಸ್ವಲ್ಪ ಕಡಿಮೆ ಇರುವ ಕಾರಣ ಐ ಹ್ಯಾವ್ ಟು ಬಿ ಅ ಲಿಟಲ್ ಫಾಸ್ಟ್. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ ಅವರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಯಾವ ರೀತಿಯಲ್ಲಿ ಎದುರಿಸಬೇಕು ಎಂಬುದರ ಕುರಿತು ಮಾಹಿತಿಯನ್ನ ನೀಡಿದರು. ಯಾವ ರೀತಿ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಯಾವ ರೀತಿ ಕೂತಿದ್ವಿ, ಇದನ್ನೆಲ್ಲ ಒಬ್ಸರ್ವ್ ಮಾಡಿ. ಇದೆಲ್ಲ ಒಬ್ಸರ್ವ್ ಮಾಡಿ ಸುಮ್ಮನೆ ಫೈಲ್ ನೋಡೋದಷ್ಟೇ. ಏನಾದ್ರು ನಾನು ಇದೇನು SSLC ಮಾರ್ಕ್ಸ್ ಬಾರಿ ಕಡಿಮೆ ಬಂದಿದೆ ಅಂತಂದರೆ, ಇಫ್ ಯು ಆರ್ ಇನ್ ಎ ಪೊಸಿಷನ್ ಗಿವ್ ಕನ್ವಿನ್ಸಿಂಗ್ ಆನ್ಸರ್ಸ್. ನನಗೆ ಅನ್ನಿಸ್ಬೇಕು ದೇವರ 36 ಹೆಚ್ಚಿನ ಹಾಗೆ ನನಗೆ ಕನ್ವಿನ್ಸಿಂಗ್ ಆನ್ಸರ್ ಕೊಟ್ಟರೆ ಯು ವಿಲ್ ಸೇ. ಬಾಡಿ ಲ್ಯಾಂಗ್ವೇಜನ್ನು ಸರಿ ಮಾಡಬೇಕಾದ್ರೆ ನಿಂತುಕೊಳ್ಳಬೇಕಾದ್ರೆ ನೇರವಾಗಿ ಕುಳಿತುಕೊಳ್ಳಬೇಕು.
ನಾಗರಿಕರ whenever you raise your hand, just raise your hand. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಅಭ್ಯಾಸ ಇದೆ ಅರ್ಧ ಕೈ. ಬೆಳಿಗ್ಗೆ 6 ಗಂಟೆ ಮೊದಲು ಎಷ್ಟು ಜನ ಹೇಳುತ್ತೀರಿ? ಕೈ ಎತ್ತಿ. ಮತ್ತೆ ಅರ್ಧ ಕೈ ಎತ್ತಿ. ವೆರಿ ಗುಡ್, ಥ್ಯಾಂಕ್ ಯು. 5 ಗಂಟೆ ಮುಂದೆ ಹೇಳುವವರಿಗೆ. ಈ ವೇಳೆ ವಿಷನ್ ಕುಡ್ಲಾ ಅಧ್ಯಕ್ಷರಾದ ಜಿತೇಂದ್ರ ಅವರು ಹಾಜರಿದ್ದರು. ಕಳೆದ 2 ವರ್ಷಗಳ ಹಿಂದೆ ಆರಂಭಗೊಂಡ ವಿಷನ್ ಕುಡ್ಲಾ ಸಾಮಾಜಿಕ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸುವ ಮೂಲಕ ಇದೀಗ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡ್ಲೈನ್ಸ್ ಮೂಲಕ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಸಹಕಾರಿಯಾಗುತ್ತಿದೆ. ವಿಷನ್ ಕುಡ್ಲಾ ವತಿಯಿಂದ ನಡೆದ ಕಾರ್ಯಾಗಾರದಲ್ಲಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಈ ಕಾರ್ಯಾಗಾರವು ಯಶಸ್ವಿಯಾಗಿ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.